ಒಂದು ಕಡೆ ಆವೇಶಗೊಳಗಾದ ದೈವದ ಪಲ್ಲಕ್ಕಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ 15ರಿಂದ 20 ಮಂದಿ ಸೇವಕರು, ಮತ್ತೊಂದೆಡೆ ಭಕ್ತಿ ಭಾವದಿಂದ ಈ ಪವಾಡವನ್ನು ವೀಕ್ಷಿಸುವ ಭಕ್ತಜನ. ಇದು ದೈವದ ಕಾರಣಿಕವಲ್ಲದೆ ಮತ್ತೇನು ಅಲ್ಲ ಅಂತ ಹೇಳುವ ಭಕ್ತ ಸಮೂಹ. ಇದು ನಡೆದದ್ದಾದರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಅರಸು ಕುಂಜಿರಾಯ ತುಳುನಾಡಿನ ಕಾರಣಿಕ ದೈವಗಳಲ್ಲಿ ಒಂದು. ಅತ್ತೂರು ಅರಸು ಕುಂಜಿರಾಯ ಭಕ್ತರ ಪಾಲಿನ ಆರಾಧ್ಯ ದೈವವಾಗಿದ್ದು ಅತ್ಯಂತ ಕಾರಣಿಕ ಹೊಂದಿದ ದೈವವೆಂದು ಪ್ರಸಿದ್ಧಿ ಪಡೆದಿದೆ. ಅತ್ತೂರು ಅರಸು ಕುಂಜಿರಾಯ ದೈವದ ಜಾತ್ರಾ ಮಹೋತ್ಸವದಂದು ಶಿಬರೂರು ಕೊಡಮಣಿತ್ತಾಯ, ಕೋಯಿಕೊಡೆ ಹರಿಪಾದೆ, ಧರ್ಮದೈವ ಜಾರಂತಾಯ ಬಂಟ, ಕಿಲೆಂಜೂರು ಸರಳ ಧೂಮಾವತಿ ಮತ್ತು ಮೂಡ್ರಗುತ್ತು ಕಾಂತೇರಿ ಧೂಮಾವತಿ ದೈವದ ಬಂಡಾರ ಕುಂಜಿರಾಯರ ಸನ್ನಿಧಿಗೆ ಆಗಮಿಸಿ ಅಲ್ಲಿ ನೇಮೋತ್ಸವ ನಡೆಯುವ ಸಂಪ್ರದಾಯ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಅದರಲ್ಲಿ ಇತ್ತೀಚಿನ ವರ್ಷದಲ್ಲಿ ಕೋಯಿಕೊಡೆ ಹರಿಪಾದೆ ಧರ್ಮದೈವ ಜಾರಂತಾಯ ಬಂಟ ದೈವದ ಬಂಡಾರ ಆಗಮನವನ್ನ ನೋಡಲೆಂದ ದೂರದೂರಿನಿಂದ ಜನ ಆಗಮಿಸ್ತಾರೆ. ಕುಂಜಿರಾಯ ಕ್ಷೇತ್ರಕ್ಕೆ ಬಂಡಾರ ಆಗಮಿಸುವ ಮುಂಚೆ ಆಯಾಯ ಕ್ಷೇತ್ರದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದು ಬಂಡಾರ ಹೊರಡುತ್ತೆ. ಕೋಯಿಕೊಡೆ ಹರಿಪಾದೆ ಧರ್ಮದೈವ ಜಾರಂತಾಯ ಬಂಟ ದೈವಸ್ಥಾನದಲ್ಲಿ ಜಾರಂತಾಯ ದೈವದ ಮೊಗ ಪಲ್ಲಕ್ಕಿಯಲ್ಲಿ ಇರಿಸಿ ದೈವಸ್ಥಾನದಲ್ಲಿ ಸೇವೆ ಸಲ್ಲಿಸುವ ಭಕ್ತರು ಪಲ್ಲಕ್ಕಿಯನ್ನ ಹೊತ್ತು ತರ್ತಾರೆ. ವಾದ್ಯ, ಬ್ಯಾಂಡ್, ಚೆಂಡೆಗಳ ನಿನಾದದೊಂದಿಗೆ ಬಂಡಾರ ಕ್ಷೇತ್ರಕ್ಕೆ ಆಗಮಿಸುತ್ತೆ. ಪಕ್ಷಿಕೆರೆ ಪಂಚಾಯತ್ ಸಮೀಪ ಇರುವ ಬ್ರಹ್ಮರಗೋಳಿ ಕಟ್ಟೆಯ ನಂತರ ಈ ಪಲ್ಲಕ್ಕಿಗೆ ಆವೇಶ ಬರಲು ಪ್ರಾರಂಭವಾಗುತ್ತೆ. ಪಲ್ಲಕ್ಕಿಯು ಅತ್ತಿಂದ ಇತ್ತ ಹೋಗಲು ಪ್ರಾರಂಭವಾಗುತ್ತದೆ. ಕುಂಜಿರಾಯ ದೈವಸ್ಥಾನ ತಲುಪ್ತಾ ಇದ್ದಂತೆ ಪಲ್ಲಕ್ಕಿಯ ಆವೇಶ ಹೆಚ್ಚಾಗುತ್ತದೆ. ಪಲ್ಲಕ್ಕಿಯನ್ನು ಹಿಡಿದ ಭಕ್ತರಿಗೆ ಅದನ್ನು ನಿಯಂತ್ರಿಸುವುದೇ ಕಷ್ಟ ಸಾಧ್ಯವಾಗುತ್ತೆ. ಇನ್ನು 10-20 ಭಕ್ತರು ಪಲ್ಲಕ್ಕಿಯನ್ನ ನಿಯಂತ್ರಣಕ್ಕೆ ಪ್ರಯತ್ನ ಪಟ್ಟರು ನಿಯಂತ್ರಣಕ್ಕೆ ಬಾರದಷ್ಟು ಆವೇಶದಿಂದ ಕೂಡಿರುತ್ತದೆ. ದೈವಸ್ಥಾನದ ಮುಂಭಾಗದಲ್ಲಿ ಹಿಂದೆ ಮುಂದೆ ಎಡ ಬಲ ಹೀಗೆ ಚಲಿಸುತ್ತದೆ. ಪಲ್ಲಕ್ಕಿ ಹೊತ್ತ ಭಕ್ತರು ದೈವಸ್ಥಾನದ ಒಳ ಹೋಗಲು ಪ್ರಯತ್ನಿಸಿದರೂ ಕಷ್ಟ ಸಾಧ್ಯವಾಗುತ್ತದೆ. ನಂತರ ದೈವಸ್ಥಾನದ ಒಳ ಬಂದು ಅಲ್ಲಿ ನೆಲೆಯಾಗುತ್ತದೆ. 250 ವರ್ಷದಿಂದ ಮುಂಚೆ ನಿಂತಿರಬೇಕು. ಅಲ್ಲಿಂದ ಭಂಡಾರ ಬರುವುದು ಎಲ್ಲ ನಿಂತಿರಬೇಕು. ಯಾವ ಕಾರಣ ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಹಿರಿಯರು ಕೂಡ ಗೊತ್ತಿರಲಿಕ್ಕಿಲ್ಲ. ಅದನ್ನು ಒಂದು 2-3-4-5 ವರ್ಷದಿಂದ ನಾವು ಪ್ರಯತ್ನ ಪಟ್ಟು ಅಲ್ಲಿಯವರೆಗೂ ಕೂಡ ಜ್ಯೋತಿಷ್ಯ ಮೂಲಕ ಕಂಡು ಬಂತು. ಇಲ್ಲಿ ಕೂಡ ತೋರಿ ಬಂದಿತ್ತು. ಅಲ್ಲಿಂದ ಬರಬೇಕು, ಅದು ಬರುವ ಕ್ರಮ ಇತ್ತು ಅಂತ ಅದನ್ನು ನಾವು 2 ಕಡೆಯವರು ಪ್ರಯತ್ನ ಮಾಡಿ ಒಂದು ಬರುವಂಥ ವ್ಯವಸ್ಥೆ ಮಾಡಿದ್ದೇವೆ. ಕೆಲವು ಕಡೆ ಬೆಂಕಿ ಆಟದಲ್ಲಿ ತೋರಿಸಿಕೊಡ್ತದೆ. ಹಾಗೆ ನಮ್ಮ ಈ ಮೂರ್ತಿ ಸೀಮೆಯ ಈ 9 ಮಾಗಣಿಗೆ ಒಳಪಟ್ಟಂತಹ ಪಂಚಗ್ರಾಮದಿಂದ ಅತ್ತೂರು ಗ್ರಾಮಕ್ಕೆ ಕುಂಜಿರಾಯ ಸನ್ನಿಧಿಗೆ ಪಂಜರ ಜಾರಂತಾಯ ಭಂಡಾರ ಕೂಡ ಬರ್ತದೆ. ಬಾಕಿ ಕಡೆಯಿಂದ 3 ಕಡೆಯಿಂದ ದೈವಗಳ ಸರಳ ಧೂಮಾವತಿ, ಕಾಂತೇರಿ ಧೂಮಾವತಿ ಹಾಗೆ ಕೊಡಮೆಂತಾಯ ದೈವದ ಭಂಡಾರ ಕೂಡ ಈ ಸ್ಥಳಕ್ಕೆ ಬರ್ತದೆ. ತುಳುನಾಡಿನಲ್ಲಿ ಕಾಣಸಿಗುವ ಜುಮಾತಿ, ಪಂಜುರ್ಲಿ, ಮೈಸಂದಾಯ, ಕೋರ್ದಬ್ಬು ಮತ್ತಿತರ ದೈವಗಳು ಹೆಚ್ಚಿನ ಗ್ರಾಮ ಮಾಗಣಿಗಳಲ್ಲಿ ನೆಲೆ ನಿಂತರೆ ಕುಂಜಿರಾಯ ದೈವ ಕೇವಲ 3 ಕಡೆಗಳಲ್ಲಿ ಅಂದರೆ ಕಿನ್ನಿಗೋಳಿ ಸಮೀಪದ ಅತ್ತೂರು, ಕೊಡೆತ್ತೂರು ಮತ್ತು ಕಾಸರಗೂಡಿನ ಮಂಜೇಶ್ವರದಲ್ಲಿ ಕಾಣಸಿಗುತ್ತದೆ. ಅತ್ತೂರು ಅರಸು ಕುಂಜಿರಾಯ ದೈವದ ನೇಮೋತ್ಸವ ನಡೆಯುವುದು ಪ್ರತಿ ವರ್ಷ ಮಾರ್ಚ್ ತಿಂಗಳ ಕೊನೆಯಲ್ಲೇ. ಬೇರೆ ದೈವಗಳ ನೇಮೋತ್ಸವಕ್ಕೆ ಹೋಲಿಸಿದ್ರೆ ಕುಂಜಿರಾಯ ದೈವದ ನೇಮೋತ್ಸವ ಭಿನ್ನವಾಗಿದೆ. ತೆಂಗಿನ ಗರಿಯಿಂದ ನಿರ್ಮಿಸಿದ ಒಲಿಮದೆಯಲ್ಲಿ ದೈವ ಕಲಾವಿದ ಬಣ್ಣ ಹಚ್ಚಿ ಒಲಿಮದೆಯನ್ನ ಒಡೆದು ಹೊರಬರುವ ಮೂಲಕ ನೇಮೋತ್ಸವ ನಡೆಯುತ್ತದೆ. ಇತ್ತೀಚಿನ ದಿನದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದ ಈ ಪಲ್ಲಕ್ಕಿಯ ಆವೇಶವನ್ನ ನೋಡಲು ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ.
ಅತ್ಯಂತ ಕಾರಣಿಕ ಮತ್ತು ನಂಬಿದವರಿಗೆ ಇಂಬು ಕೊಡುವ ದೈವವಾಗಿ ಕುಂಜಿರಾಯ ಮತ್ತು ಪರಿವಾರ ದೈವಗಳು ಪ್ರಸಿದ್ಧಿಯನ್ನ ಪಡೆದಿದೆ. ನಿಶಾಂತ್ ಶೆಟ್ಟಿ ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 24x7.